ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಗತ್ತಿನ ರಹಸ್ಯಮಯ ವನದ ಬಗ್ಗೆ ತಿಳಿಸಿಕೊಡುತ್ತೇನೆ. ಸುಮಾರು 2 ಎಕರೆಗಳಿಗಿಂತಲೂ ಅಧಿಕ ವಿಸ್ತೀರ್ಣವನ್ನು ಹೊಂದಿರುವ ಈ ವನದಲ್ಲಿ 16,000 ಮರಗಳು ನೃತ್ಯ ಮಾಡುವ ಭಂಗಿಯಲ್ಲಿವೆ. ರಾತ್ರಿ 7 ಗಂಟೆಯಾದರೆ ಸಾಕು, ಈ ವನಕ್ಕೆ ಯಾರಿಗೂ ಪ್ರವೇಶವಿರುವುದಿಲ್ಲ. ಹಗಲೆಲ್ಲ ಪ್ರಾಣಿ ಪಕ್ಷಿಗಳಿಂದ ಕೂಡಿರುವ ಈ ವನದಲ್ಲಿ ಸಂಜೆಯಾದರೆ ಸಾಕು, ಪ್ರಾಣಿ ಪಕ್ಷಿಗಳು ಸಹ ಈ ವನದೊಳಗೆ ಪ್ರವೇಶಿಸುವ ಧೈರ್ಯ ಮಾಡಲ್ಲ. ಒಂದೊಮ್ಮೆ ಅಪ್ಪಿತಪ್ಪಿ ಸಂಜೆ 7 ಗಂಟೆ ನಂತರ ಈ ವನ ಪ್ರವೇಶ ಮಾಡಿದರೆ ಕುರುಡರಾಗುವುದು, ಮೂಕರಾಗುವುದು ಅಥವಾ ಮಾನಸಿಕ ಸ್ಥಿಮಿತವನ್ನೇ ಕಳೆದುಕೊಳ್ಳುವುದು ಗ್ಯಾರಂಟಿ. ಈ ರಹಸ್ಯವನ್ನು ಭೇದಿಸುವ ಉದ್ದೇಶದಿಂದ ಈ ವನ ಪ್ರವೇಶಿಸಿದರೆ ಅಂಗವೈಕಲ್ಯದ ಜೊತೆಗೆ ಜೀವ ಕಳೆದುಕೊಂಡಿರುವ ಉದಾಹರಣೆಗಳು ಇವೆಯಂತೆ. ಇಲ್ಲಿನ ಸ್ಥಳೀಯರು ಆ ವನದ ಕಡೆಗೆ ಇಣುಕಿ ನೋಡುವುದು ಬಿಡಿ, ಸಂಜೆ 7 ಗಂಟೆಯ ನಂತರ ಮನೆಯ ಕಿಟಕಿ ಬಾಗಿಲುಗಳನ್ನು ಸಹ ತೆರೆಯುವ ಸಾಹಸವನ್ನು ಮಾಡಲ್ವಂತೆ. ಈ ವನದ ಒಳಗಡೆಯಿಂದ ಗೆಜ್ಜೆಯ ಸದ್ದಿನ ಜೊತೆಗೆ ಕೊಳಲಿನ ಗಾನ ಕೂಡ ಕೇಳಿಬರುವ ಅನುಭವ ಆಗಿದೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಈ ವನದ ಮಧ್ಯದಲ್ಲಿ ಒಂದು ಪುಟ್ಟ ಮಂದಿರ ಇದ್ದು, ಸಂಜೆಯ ಪೂಜೆಯ ನಂತರ ಒಳಗಡೆ ಇರುವ ಹಾಸಿಗೆಯನ್ನು ಹಾಗೂ ಆಭರಣಗಳನ್ನು ಜೋಡಿಸಿಡುತ್ತಾರಂತೆ. ಆದರೆ ಬೆಳಗ್ಗೆದ್ದು ಬಂದು ನೋಡಿದರೆ ಒಳಗಡೆ ಇಟ್ಟಿರುವ ಹಣ್ಣು ಹಂಪಲುಗಳ ಜೊತೆಗೆ ಹಾಸಿಗೆ ಹಾಗೂ ಆಭರಣಗಳು ಚೆಲ್ಲಾಪಿಲ್ಲಿ ಆಗಿರುತ್ತದೆ ಅಂತೆ. ಅಲ್ಲಿರುವ 16,000 ಮರಗಳು ಸಂಜೆಯಾದರೆ ಸಾಕು ಗೋಪಿಕೆಯರಾಗಿ ಮಾರ್ಪಾಡಾಗಿ ಶ್ರೀಕೃಷ್ಣನ ಜೊತೆಗೆ ನೃತ್ಯ ಮಾಡುತ್ತಾರಂತೆ. ಮುಂಜಾನೆ ಯಥಾಸ್ಥಿತಿಗೆ ಮರಗಳಾಗಿ ಮಾರ್ಪಾಡಾಗುತ್ತಾರಂತೆ. ಮರಗಳ ಭಂಗಿ ದಿನಾಲು ವ್ಯತ್ಯಾಸವಾಗಿರುವುದು ಇದಕ್ಕೆ ಸಾಕ್ಷಿಯಾಗಿರುತ್ತದೆ ಅಂತೆ. ಅಷ್ಟಕ್ಕೂ ಈ ಎಲ್ಲ ರಹಸ್ಯಗಳನ್ನು ಅಡಗಿಸಿಕೊಂಡಿರುವ ಆ ವನದ ಬಗ್ಗೆ ಹೇಳುವುದಾದರೆ, ಉತ್ತರ ಪ್ರದೇಶದ ಮಥುರೆಯಲ್ಲಿರುವ ವೃಂದಾವನ. ನಮ್ಮ ತುಂಟ ಕೃಷ್ಣ ಆಡಿ ಬೆಳೆದ ಅದೇ ವೃಂದಾವನ. ಈಗಲೂ ಶ್ರೀಕೃಷ್ಣ ಆ ವನದಲ್ಲಿ ರಾಧೆಯ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗುತ್ತಾನಂತೆ, ಗೋಪಿಕೆಯರ ಜೊತೆ ನೃತ್ಯ ಮಾಡುತ್ತಾನಂತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.